ಕೋವಿಡ್ ಸಂದರ್ಭದಲ್ಲಿ ಅಸ್ತಿತ್ವಕ್ಕೆ ಬಂದು ಹಲವಾರು ಸಮಾಜ ಸೇವಾ ಚಟುವಟಿಕೆಗಳನ್ನು ಮಾಡಿರುವ ಯುವ ಉದ್ಯಮಿ ಸಹಜ್ ರೈ ಬಳಜ್ಜ ನೇತೃತ್ವದ ವಿಜಯ ಸಾಮ್ರಾಟ್ ತಂಡ ಬಡ ಕುಟುಂಬವೊಂದರ ಪಾಲಿಗೆ ಬೆಳಕಾಗಿದೆ. ತಲೆಯ ಮೇಲೊಂದು ಭದ್ರವಾದ ಸೂರಿಲ್ಲದೆ ಪರಿತಪಿಸ್ತಾ ಇದ್ದ ಬಡ ಕುಟುಂಬಕ್ಕೆ ಭದ್ರವಾದ ಮನೆಯೊಂದನ್ನು ನಿರ್ಮಿಸಿಕೊಟ್ಟಿದೆ. ಮಾತ್ರವಲ್ಲ, ನಿರ್ಮಾಣಗೊಂಡ ಮನೆಯನ್ನ ಶಾಸಕರು ಗಣ್ಯರ ಸಮ್ಮುಖದಲ್ಲಿ ಕುಟುಂಬಕ್ಕೆ ಹಸ್ತಾಂತರಿಸಿ ಸಾರ್ಥಕ್ಯ ಕಂಡಿದೆ. ಪುತ್ತೂರು ತಾಲೂಕಿನ ಚಿಕ್ಕಮುಡ್ನೂರು ಗ್ರಾಮದಲ್ಲಿರುವ ಕುಂಬ್ರುಗ ಎಂಬಲ್ಲಿ ವಾಸವಾಗಿದ್ದ ಗೋಪಾಲ ಶೆಟ್ಟಿಯವರ ಕುಟುಂಬಕ್ಕೆ ಭದ್ರವಾದ ಮನೆ ಇರಲಿಲ್ಲ. ಇದರಿಂದಾಗಿ ಈ ದಂಪತಿಯ ಪುತ್ರಿಯ ವಿದ್ಯಾಭ್ಯಾಸಕ್ಕೆ ಸಮಸ್ಯೆಯಾಗಿದ್ದು, ಬಡ ಕುಟುಂಬದ ಸಂಕಷ್ಟದ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಈ ವರದಿಯನ್ನ ಗಮನಿಸಿದ ಟೀಂ ವಿಜಯ ಸಾಮ್ರಾಟ್ನ ಪದಾಧಿಕಾರಿಗಳು ಶಾಸಕರ ಜೊತೆಗೆ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ರು. ಅದರಂತೆ ಈ ಕುಟುಂಬಕ್ಕೆ ಮನೆ ನಿರ್ಮಿಸಿಕೊಡಬೇಕೆಂಬ ಸಂಕಲ್ಪ ಮಾಡಿದ ವಿಜಯ ಸಾಮ್ರಾಟ್ ಸ್ಥಾಪಕಾಧ್ಯಕ್ಷ ಸಹಜ್ ರೈ ಬಳಜ್ಜ ಮತ್ತು ತಂಡದ ಸದಸ್ಯರು ತಮ್ಮ ಕೈಯಲ್ಲಾದಷ್ಟು ನೆರವು ನೀಡಿ ಸುಂದರ ಮನೆಯೊಂದನ್ನು ನಿರ್ಮಿಸಿದ್ದಾರೆ. ಈ ಮನೆಯ ಹಸ್ತಾಂತರ ಕಾರ್ಯಕ್ರಮ ಡಿಸೆಂಬರ್ 10ರಂದು ನಡೆದಿದೆ. ಪುತ್ತೂರು ಶಾಸಕ ಸಂಜೀವ ಮಠಂದೂರು, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಚನಿಲ ತಿಮ್ಮಪ್ಪ ಶೆಟ್ಟಿ, ಬನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಯ ಏಕ, ಪಿಡಿಒ ಚಿತ್ರ, ಕೋಡಿಂಬಾಡಿ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ಪೂಜಾರಿ, ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ನಾಗೇಶ್, ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಅಧ್ಯಕ್ಷ ಪುತ್ತೂರು ಉಮೇಶ್ ನಾಯಕ್, ಪುತ್ತೂರು ಗ್ರಾಮಾಂತರ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ನವೀನ್ ಪಡ್ನೂರು ಹೀಗೆ ಹಲವು ಗಣ್ಯರ ಸಮ್ಮುಖದಲ್ಲಿ ಕುಟುಂಬಕ್ಕೆ ಮನೆ ಹಸ್ತಾಂತರಿಸಲಾಗಿದೆ. ಗೋಪಾಲ ಶೆಟ್ಟಿ ದಂಪತಿ ದೀಪ ಬೆಳಗಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ವಿಜಯ ಸಾಮ್ರಾಟ್ ಸಂಘಟನೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ವಿಜಯ ಸಾಮ್ರಾಟ್ ಸಂಘಟನೆ ಇವತ್ತು ಪುತ್ತೂರು ತಾಲೂಕು ಚಿಕ್ಕಮುಡ್ನೂರು ಗ್ರಾಮದ ಕುಂಬ್ರುಗ ಎಂಬಲ್ಲಿ ಶ್ರೀಮತಿ ಮತ್ತು ಶ್ರೀ ಗೋಪಾಲ್ ಶೆಟ್ಟಿ ಇವರು ಬೇರೆ ಬೇರೆ ಕಾರಣಗಳಿಂದ ತಮ್ಮ ಮನೆಯನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ, ಪ್ರಾಕೃತಿಕ ವಿಕೋಪದಿಂದ ಮನೆ ಬಿದ್ದುವುದಂಥ ಸಂದರ್ಭದಲ್ಲಿ, ಅವರು ನಿರ್ಗತಿಕರಾಗಿ ಪಂಚಾಯತ್ ಕಟ್ಟಡದಲ್ಲಿ ವಾಸವಾಗಿರುವಂಥ ಸಂದರ್ಭದಲ್ಲಿ ಅವರ ಸಮಸ್ಯೆಯನ್ನು ಮನಗಂಡು ಇವತ್ತು 3 ಲಕ್ಷಕ್ಕೂ ಮೇಲ್ಪಟ್ಟು ತಮ್ಮ ಸದಸ್ಯರಿಂದಲೇ ದೇಣಿಗೆಯನ್ನು ಸಂಗ್ರಹ ಮಾಡಿ ಒಂದು ತಮ್ಮ ಹೃದಯ ಶ್ರೀಮಂತಿಕೆಯನ್ನು ತೋರಿಸುವಂಥ ಒಂದು ಕಾರ್ಯವನ್ನು ಮಾಡಿ ಇವತ್ತು ಶ್ರೀಮತಿ ಮತ್ತು ಶ್ರೀ ಗೋಪಾಲ್ ಶೆಟ್ಟಿಯವರಿಗೆ ನೂತನವಾದಂಥ ಆ ಮನೆಯನ್ನು, ಆಲಯವನ್ನು ಕಟ್ಟಿಕೊಟ್ಟು ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸ ಇವತ್ತು ನಮ್ಮ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರಾದ ಚನಿಲ ತಿಮ್ಮಪ್ಪ ಶೆಟ್ಟರು, ಸಹಜ್ ರೈ ಅವರು, ಪಂಚಾಯತಿನ ಎಲ್ಲ ಗೌರವಾನ್ವಿತ ಅಧ್ಯಕ್ಷರ ಸಮ್ಮುಖದಲ್ಲಿ ಮಾಡಿದ್ದೇವೆ. ಇದೊಂದು ಆದರ್ಶಪ್ರಾಯವಾದಂಥ ಕೆಲಸ. ಒಂದು ಸಂಘಟನೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಒಂದು ಸೂರನ್ನು ಒದಗಿಸುವ ಜೊತೆಯಲ್ಲಿ ಆ ಮಾನವೀಯತೆಯ ಮುಖವನ್ನು ಕೂಡ ಆ ಸಂಘಟನೆ ಇವತ್ತು ಸಮಾಜಕ್ಕೆ ತೋರಿಸಿಕೊಳ್ಳುವ ಕೆಲಸ ಆಗಿದೆ. ಈ ರೀತಿಯ ಕೆಲಸ ಕಾರ್ಯಗಳು ಇನ್ನು ಮುಂದೆಯೂ ಆಗಲಿ. ಇದೇ ರೀತಿಯಲ್ಲಿ ಇನ್ನು ಯಾವ್ಯಾವ ಸಂಘಟನೆಗಳಿದೆಯೋ ಅದು ತಮ್ಮ ಗ್ರಾಮದಲ್ಲಿ, ತಮ್ಮ ಆ ಊರಲ್ಲಿರುವಂಥ ಇಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಮೂಲಭೂತ ಸೌಲಭ್ಯಗಳು, ಅವರಿಗೆ ಮನೆ, ಅವರಿಗೆ ಬೇಕಾದಂಥ ರಸ್ತೆ ಇತ್ಯಾದಿ ಆ ವ್ಯವಸ್ಥೆಗಳನ್ನು ಒದಗಿಸಿದಾಗ ಆ ಮನೆ ಕೂಡ ಇವತ್ತು ಸಮಾಜದಲ್ಲಿ ಒಂದು ಸ್ವಾವಲಂಬನೆಯ ಜೊತೆಯಲ್ಲಿ ತಲೆ ಎತ್ತಿ ನಡೆಯುವಂಥ ಸಂಗತಿಯ ಕುಟುಂಬ ಹಾಕುವುದು. ಆ ಕಾರ್ಯ ಮುಂದುವರಿಸಲಿ, ಅದಕ್ಕೆ ಭಗವಂತನ ಅನುಗ್ರಹ ಆಶೀರ್ವಾದ ಇರಲಿ ಅಂತೇಳಿ ಹಾರೈಸ್ತಾ ಇದ್ದೇನೆ. ಯಾವಾಗ ನಮ್ಮ ಪರಿಸರದಲ್ಲಿ ಆ ಶಕ್ತರಿಗೆ ಅವರ ಏನು ಸಮಸ್ಯೆಗಳಿದೆ ಅದಕ್ಕೆ ಸ್ಪಂದಿಸುವಂಥ ಒಂದು ಮನಸ್ಸನ್ನು ನಾವು ಮಾಡಿದಾಗ ಖಂಡಿತ ನಮಗೂ ಒಳ್ಳೆಯದಾಗ್ತದೆ, ಆ ಊರಿಗೂ ಒಳ್ಳೆಯದಾಗ್ತದೆ. ಇವತ್ತು ದೇವರು ಮೆಚ್ಚುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಸಂಸ್ಥೆ ಮಾಡಿದೆ. ಪ್ರಥಮವಾಗಿ ಆ ಸಂಸ್ಥೆಯ ಅಧ್ಯಕ್ಷರಿಗೆ, ಸದಸ್ಯರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಇದಕ್ಕೆ ಪೂರಕವಾಗಿ ಸ್ಪಂದಿಸಿದ ಪಂಚಾಯತ್ ಇರ್ಬೋದು, ಊರಿನ ಎಲ್ಲ ಗಣ್ಯರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿದೆ. ಖಂಡಿತ ಈ ರೀತಿಯ ಕಾರ್ಯಕ್ರಮಗಳನ್ನು ಮತ್ತು ಆ ಮನಸ್ಸನ್ನು ಎಲ್ಲರೂ ಮಾಡಿದರೆ ನಮ್ಮ ಇಡೀ ದೇಶದಲ್ಲಿ ಯಾರು ಕೂಡ ಒಂದು ಸೂರಿಲ್ಲದೆ ಅಥವಾ ಒಂದು ದಿವಸದ ಊಟಕ್ಕೆ ಇಲ್ಲದೆ ಅಥವಾ ಯಾವುದೇ ವಿದ್ಯಾಭ್ಯಾಸಕ್ಕೆ ಕೊರತೆ ಖಂಡಿತ ಆಗಲಿಕ್ಕಿಲ್ಲ. ಎಲ್ಲ ಕೆಲಸಗಳಿಗೂ ಅಥವಾ ಎಲ್ಲ ನಮ್ಮ ಸಮಸ್ಯೆಗಳಿಗೆ ನಾವು ಸರ್ಕಾರವನ್ನೇ ಅವಲಂಬಿತರಾಗಿರಬಾರ್ದು. ಇವತ್ತು ಸರ್ಕಾರ ಕೂಡ ಅದಕ್ಕೆ ಪೂರಕವಾಗಿ ಸ್ವಂತ ಉದ್ಯೋಗ ಮಾಡುವ ಅಥವಾ
ಒಂದು ಒಂದು ನಿವೇಶನ ಕೊಡುವಂಥದ್ದು, ಒಂದು ಮನೆಯನ್ನು ಕೊಡುವಂಥದ್ದು, ಈ ರೀತಿಯ ಅಥವಾ ಒಂದು ನೀರಿನ ವ್ಯವಸ್ಥೆಯನ್ನು ಕೊಡುವಂಥದ್ದು ಇವತ್ತು ಸರ್ಕಾರ ಮಾಡ್ತದೆ. ಅದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಅದರ ಮೇಲೂ ಈಗ ಇವತ್ತು ಒಮ್ಮೆಲೆ ಎಲ್ಲ ಸೌಕರ್ಯಗಳನ್ನು ಮಾಡಲಿಕ್ಕೆ ಯಾವುದೇ ಒಂದು ಪಂಚಾಯತ್ಗಾಗಲಿ ಸರ್ಕಾರಕ್ಕಾಗಲಿ ಅಥವಾ MLA ಅವರಿಗಾಗಲಿ ಯಾವುದೇ ಜನಪ್ರತಿನಿಧಿಗಳೇ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಸಂಸ್ಥೆಗಳು ಅದಕ್ಕೆ ಬೆನ್ನೆಲುಬಾಗಿ ನಿಂತಾಗ ಖಂಡಿತ ನಮ್ಮ ಊರು ಕೂಡ ಒಳ್ಳೆಯದಾಗ್ತದೆ. ಅದರ ಮುಖಾಂತರ ಈ ಇಡೀ ನಮ್ಮ ಪುತ್ತೂರು ತಾಲೂಕು ಹಾಗೆ ಎಲ್ಲ ಈ ರಾಜ್ಯ ದೇಶ ಒಂದು ಉತ್ತಮ ರೀತಿಯಲ್ಲಿ ಸಾಗಲಿಕ್ಕೆ ಆಗ್ತದೆ. ಎಲ್ಲರೂ ನೆಮ್ಮದಿಯಿಂದ ಬದುಕಲಿಕ್ಕೆ ಆಗ್ತದೆ. ವಿಜಯ ಸಾಮ್ರಾಟ್ ಎನ್ನುವುದು ಯುವ ಉದ್ಯಮಿ ಸಹಜ್ ರೈ ಬಳಜ್ಜ ನೇತೃತ್ವದಲ್ಲಿ ಕೋವಿಡ್ ಸಮಯದಲ್ಲಿ ಸ್ಥಾಪನೆಗೊಂಡ ಸಂಘಟನೆ. ಅಂದು ಸುಮಾರು 10ರಿಂದ 20 ಸಮಾನ ಮನಸ್ಕ ಯುವಕರು ಸೇರಿಕೊಂಡು ಆರಂಭಿಸಿದ ತಂಡದಲ್ಲಿ ಈಗ 100ಕ್ಕೂ ಅಧಿಕ ಜನರಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರು, ನೇಪಥ್ಯಕ್ಕೆ ಸರಿದ ಕಲಾವಿದರು ಸಹಿತ ಸುಮಾರು 1800ಕ್ಕೂ ಅಧಿಕ ಕುಟುಂಬಗಳಿಗೆ ಕಿಟ್ ವಿತರಣೆ ಮಾಡಲಾಗಿದೆ. ಇದೀಗ ಈ ಕುಟುಂಬದ ಸಂಕಷ್ಟವನ್ನ ನೋಡಿ ಮನೆ ನಿರ್ಮಿಸಲು ಮುಂದಾಗಿದ್ದು ಜೂನ್ನಲ್ಲಿ ಕೆಲಸ ಆರಂಭಗೊಂಡಿದ್ದು ಈಗ ಪೂರ್ಣಗೊಂಡಿದೆ. ಶಾಸಕರ ಪ್ರಯತ್ನ ಜೊತೆಗೆ ಪಂಚಾಯತ್ನ ಸಹಕಾರದಿಂದ ಈ ಕುಟುಂಬಕ್ಕೆ ಮನೆಗೆ ಹಕ್ಕುಪತ್ರ ಒದಗಿಸುವ ಕೆಲಸ ಮಾಡಲಾಗಿದೆ. ಸಂಸ್ಥೆಯ ಮೂಲಕ ಇವತ್ತು ನೂತನವಾಗಿ ಒಂದು ಮನೆಯನ್ನ ನಿರ್ಮಾಣವನ್ನು ಮಾಡಿ ನಮ್ಮ ಸಂಸ್ಥೆಯ ಮೂಲಕ ಇವತ್ತು ಚಿಕ್ಕಮಗಳೂರಿನ ಇಲ್ಲಿನ ಗೋಪಾಲ್ ಶೆಟ್ಟಿ ಅವರ ಕುಟುಂಬದ ಅವರ ನಿವಾಸಿಗಳಿಗೆ ಇವತ್ತು ಮನೆಯನ್ನು ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಕಳೆದ 1 ವರ್ಷದ ಹಿಂದೆ ಕೋವಿಡ್ನ ಸಂದರ್ಭದಲ್ಲಿ ನಾವೊಂದು ಮಾಧ್ಯಮದಲ್ಲಿ ಒಂದು ಆರ್ಟಿಕಲನ್ನು ನೋಡಿದೆವು. ಇಲ್ಲಿನ ಮನೆಯವರಿಗೆ ಮನೆಯ ಹಾನಿಯಾಗಿ ಅವರಿಗೆ 2 ಮಕ್ಕಳಿದ್ದಾರೆ, ಅವರಿಗೆ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಆಗ್ತಿದೆ ಎಂಬ ಆ ಒಂದು ವಿಷಯವನ್ನು ನಾವು ಆ ಒಂದು ಮಾಧ್ಯಮದ ಮುಖಾಂತರ ತಿಳಿದುಕೊಂಡು ತಕ್ಷಣ ನಾವು ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿನ ಬಗ್ಗೆ ವಿಚಾರಿಸಿಕೊಂಡು ಒಂದು ಮನೆ ನಿರ್ಮಾಣ ಮಾಡಿಕೊಡುವಂತಹ ಭರವಸೆಯನ್ನು ನಾವು ವಿಜಯ ಸಾಮ್ರಾಟ್ ಸಂಸ್ಥೆಯ ಮೂಲಕ ನೀಡಿದ್ದೆವು. ಹಾಗಾಗಿ ಈ ವರ್ಷದ ಜೂನಲ್ಲಿ ನಾವು ಕೆಲಸ ಪ್ರಾರಂಭವನ್ನು ಮಾಡಿ ಒಂದು 4-5 ತಿಂಗಳಲ್ಲಿ ಈ ಕೆಲಸವನ್ನು ಪೂರ್ಣಗೊಳಿಸಿ ಇವತ್ತು ನಮ್ಮ ಸಂಸ್ಥೆಯ ಯಾರೆಲ್ಲ ಸದಸ್ಯರಿದ್ದಾರೆ ಕೇವಲ ನಾವು ಸಂಸ್ಥೆ ಹೊರಗಡೆ ಯಾರತ್ರ ಕೂಡ ದಾನಿಗಳಿನ ಸಹಾಯವನ್ನು ತೆಗೆದುಕೊಳ್ಳದೆ ನಾವೇ ಆ ಸಂಸ್ಥೆಯ ಸದಸ್ಯರು ಸೇರಿಕೊಂಡು ತಮ್ಮ ಕೈಯಲ್ಲಾದ ದೇಣಿಗೆಯನ್ನು ಹಾಕಿ ಇವತ್ತೊಂದು ನೂತನವಾಗಿ ಮನೆಯನ್ನು ನಿರ್ಮಾಣ ಮಾಡಿ ಇವತ್ತು ಗೋಪಾಲ್ ಶೆಟ್ಟಿ ಅವರ ಕುಟುಂಬಕ್ಕೆ ನಾವು ಅದನ್ನು ಹಸ್ತಾಂತರವನ್ನು ಮಾಡಿದ್ದೇವೆ. ವಿಜಯ ಸಾಮ್ರಾಟ್ನಿಂದ ತಮಗೊಂದು ಭದ್ರವಾದ ಮನೆ ನಿರ್ಮಾಣಗೊಂಡಿರುವುದಕ್ಕೆ ಬಡ ಕುಟುಂಬ ಸಂತಸ ವ್ಯಕ್ತಪಡಿಸಿದೆ. ಜೊತೆಗೆ ಧನ್ಯವಾದಗಳನ್ನು ಅರ್ಪಿಸಿದೆ. ಜೋಕ್ಲೆ ಮತ್ತು ಕಲ್ಪನಾ ವಿಷಯ ಪೂರ ಬಂಗಾಗ್ತದೆ. ಅದು ಮಕ್ಕಳು ಮತ್ತು ಪಂಚಾಯತ್ ಮಕ್ಕಳು ಮತ್ತು ನಾಗೇಶ್ವರ ಅಂತ ಬರ್ತದೆ. ಎಂಕ್ಲೇದು ಪೂರ ಮಕ್ಕಳು ಪೂರ ಬರ್ತೀರಿ ಸಾಜಸ್ನ ಪೂರ ಅಂದರೆ ಪೂರ ಎಲ್ಲ ಬರ್ತದೇರು ಬರ್ತದ ಪೂರ ಎಂಕ್ಳು ಕೊಡ್ಪ ಅಂದೇರು ಒಕ್ಕ ಎಲ್ಲ ಇದ್ದೇರು ಒಕ್ಕ ಸಾಜನ ನೆಟ್ಟು ಸಂಜೆ ನೆಟ್ಟು ಎಂಕ್ಲೆಗೆ ಒಂಜಿ ಇತ್ತಂಜಿ ಕುಲ್ಯರಂಜಿ ಇಲ್ಲ ಅಂಡು ಒಕ್ಕ ಎಂಕ್ಲೆಗೆ ಜಾಸ್ತಿ ನಾಗೇಶ್ವರ ಎಡ್ಡ ಉಪಕಾರ ಮಂತದೇರು ಪೂರ ವಿಷಯಗಳು ಎಂಕ್ಲೆ ಗಡಿ ಗಡಿ ಫೋನ್ ಮಂತೊಂದು ವಿಷಯಕ್ಕೇನೊಂದು ಪೂರ ಉಳ್ಳೇರು ಆಂಡ ಈತು ಸಂಗಡು ಎಂಕ್ಲೆಗೆ ಒಂಜಿ ಮೆಗ್ಗಿ ಫಲ ಲೆಕ್ಕ ಬರ್ತದೆ ಎಂಕೊಂಜಿ ಬೇಲ ಮಂತ ಕೊರಿಯರು ಒಂಜಿ ಇಲ್ಲರಿಗೆ ಇಲ್ಲ ಅನ್ನೋ ಖುಷಿಯಾನ ಎಂಕು ಪಣ ಎಂಕ್ಳು ಆತು ಬಂಗೋಡಿತ್ತ ಪಂಚಾಯತ್ ಎಂಕ್ಳು ಒಂಜಿ ನಾಳೆನ್ನಿನ ಅವಳಿತ್ತ ಈ ನಾಗೇಶ್ವರ ಎಂಕ್ಲೆಗೆ ಏತೊಂದು ಉಪ್ಪು ಗುಣ ಹತ್ತದು ಕೊಡ್ತೇರೆ ಅಡೆ ಸುಮಾರು ಸರ್ತಿ ಲಾಸ್ಟ್ದು ನೆಟ್ಟು ಗುಡಾರೋಡಿತ್ತ ಅಡೆಗೆಲ್ಲ ಒಂಜಿ ದಿನಕ್ಕೆ ಅಕ್ಕಳಿಗೆ ಅಮ್ಮೆ ಮಗೆ ಕುಡ್ದು ಎಂಕ್ಲೆಗೆ ಒಣಸು ಮಾತ ಕೊಣತ್ತು ಕೊರಿಯರು ಅಣ್ಣ ಅಕ್ಕಳಿಗೆ ಒಂಜಿ ಆ ಒಂದು ಪುಣ್ಯ ಎಂಕ್ಲು ತಿಕ್ಕಾಡು ಬಂದದ್ದು ಎಂಕ್ಳು ಪ್ರಾರ್ಥನೆ ಮಾಡ್ಕೊ ಆತ ಮಾತಾಯ್ತು ಬಂಗ ಆತದು ಇತ್ತೆ ಒಂಜಿ ಇತ್ತೆ ಕುಳ್ಳು ನನ್ನ ಒಂದು ಕುಲ್ಲೆಡ ಜಪ್ಪೆಡ ಜಾಗಿದ್ದ ನಡೆಮುಟ್ಟ ಎತ್ತ ಎಂಕ್ಳು ಇತ್ತೆ ಒಂಜಿ ಈ ಸಂಘ ಸಂಸ್ಥೆಯದು ಸಹಜ ಸೆಟ್ ನಂಜಿ ನೆಟ್ಟು ಎಂಕ್ಳು ಕುಳ್ಳು ನಡೆಮುಟ್ಟದ ಅಂದು ಭಾರಿ ಖುಷಿಯಾನ ಎಂಕ್ಳು. ಈ ಮೂಲಕ ಬಡ ಕುಟುಂಬಕ್ಕೆ ಆಸರೆಯಾಗುವ ಕೆಲಸ ವಿಜಯ ಸಾಮ್ರಾಟ್ ಮೂಲಕ ನಡೆದಿದೆ. ತಂಡದ ಮೂಲಕ ಇಂತಹ ಇನ್ನಷ್ಟು ಸಮಾಜಮುಖಿ ಕೆಲಸಗಳು ನಡೆಯಲಿ ಎನ್ನುವುದು ಸುದ್ದಿಯ ಆಶಯವಾಗಿದೆ. ಸಚಿನ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಕೃಷಿ ಏಜೆನ್ಸೀಸ್ 5ನೇ ವರ್ಷಕ್ಕೆ ಪಾದಾರ್ಪಣೆ ಸಂದರ್ಭದಲ್ಲಿ ಹೊಸತನದ ಶುಭಾರಂಭ. ಉಪ್ಪಿನಂಗಡಿಯಲ್ಲಿ ನವೀಕೃತಗೊಂಡು ಶುಭಾರಂಭಗೊಂಡಿದೆ ಸಂಸ್ಥೆ. ಸಮಗ್ರ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆ ಶುಭಾರಂಭದ ಪ್ರಯುಕ್ತ ಡಿಸೆಂಬರ್ 8ರಿಂದ 10 ದಿನಗಳ ಕಾಲ ಕೃಷಿ ಯಂತ್ರೋಪಕರಣಗಳ ಮೇಲೆ ವಿಶೇಷ ರಿಯಾಯಿತಿ ದರ, ಮದ್ದು ಬಿಡುವ, ಹುಲ್ಲು ತೆಗೆಯುವ ಯಂತ್ರಗಳ ವಿನಿಮಯ ಮೇಳ ಹಾಗೂ ಉಚಿತ ತಪಾಸಣಾ ಶಿಬಿರ.
ಸಿಸಿಟಿವಿ ಅಳವಡಿಕೆ ಹಾಗೂ ಸಾವಯವ ಗೊಬ್ಬರ ಪ್ರದರ್ಶನ, ಮಾರಾಟ ಮತ್ತು ಸೇವೆ. ಈ ಅಪರೂಪದ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಸಂಪರ್ಕಿಸಿ ಕೃಷಿ ಏಜೆನ್ಸೀಸ್, HL ಆಡಿಟೋರಿಯಂ ಮುಂಭಾಗ, ಉಪ್ಪಿನಂಗಡಿ. ಕಾಂಟ್ಯಾಕ್ಟ್ 9148870321 ಅಥವಾ 9972478304. ಸಹ ಸಂಸ್ಥೆ ಮರಿಯಾ ಕಾಂಪ್ಲೆಕ್ಸ್, ಕಾವೇರಿಕಟ್ಟೆ, ಪುತ್ತೂರು. ಕಾಂಟ್ಯಾಕ್ಟ್ 8867258304. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.